ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಹಾಗೇನೆ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇವ್ರು ಯಾರು ಅಂತ ಹೇಳಿದರೆ ದಿವ್ಯಾ ಶೆಟ್ಟಿ ಅವರು. ಯಾವ ರುಚಿಕರವಾದಂಥ ಅಡುಗೆಯನ್ನು ಇವತ್ತು ನಮಗೆ ಹೇಳ್ಕೊಡ್ತಾರೆ, ಬನ್ನಿ ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇವಾಗ ಯಾವುದೆಲ್ಲ ಹೊಸ ಏನಾದರೂ ರೆಸಿಪೀಸ್ ಇನ್ನೋವೇಟ್ ಮಾಡಿದ್ದೀರಾ? ಹೌದು, ಒಂದು ಇನ್ನೋವೇಟ್ ಮಾಡ್ಕೊಂಡು ಇವತ್ತು ಸ್ಪೆಷಲ್ ಆಗಿ ಬಂದಿದ್ದೇನೆ. ಹಾಗೆ ದೊಡ್ಡವರಿಗೂ ಮಕ್ಕಳಿಗೂ ಎಲ್ರಿಗೂ ರುಚಿಕರ ಆಗುವಂಥದ್ದೇ. ಹಾಗೆ 2 ಐಟಮ್ಸು ಮಾತ್ರ ಮೊಟ್ಟೆದೆ, ಎಗ್ ಐಟಮ್ಸೇ. ಯಾಕಂದರೆ ಮೊಟ್ಟೆ ತುಂಬ ಪೌಷ್ಟಿಕಾಂಶ, ನಮಗೂ ಮಕ್ಕಳಿಂದ ಹಿಡಿದು ಪ್ರಾಯದವ್ರ ತನಕ ಭಾರಿ ಒಳ್ಳೇದು ಮೊಟ್ಟೆ. ಹಾಗೆ ಅದರಲ್ಲೇ ಒಂದು ಈ ಮಳೆಗೆ ಸ್ಪೈಸಿ ಆಗಿ ಸ್ಪೆಷಲ್ ಮಾಡೋಣ ಅಂತ. ಎಕ್ಸಾಕ್ಟ್ಲಿ, ನಾನು ಮಳೆಗೆ ಆಗುತ್ತಾ ಅಂತ ಕೇಳೋದಕ್ಕೆ, ಮಳೆಗಾಲದಲ್ಲಿ ಬಿಸಿಯಾಗಿ ಏನಾದರೂ ಬೇಕು. ಕಿಚನ್ಗೆ ಹೋಗೋಕೆ ತುಂಬಾ ಉದಾಸೀನ. ಯಾರಾದ್ರೂ ಮಾಡಿಕೊಟ್ರೆ ಸಾಕು, ನಾವು ಕುತ್ಕೊಂಡು ತಿಂತೀವಿ ಅಂತ ಅನ್ಕೊಳ್ತೀವಿ. ನಾವು ಮಾಡ್ಲಿಕ್ಕೂ ಈಸಿ, ಮಾಡ್ಕೊಡೋರಿಗೂ ಈಸಿ, ಅಷ್ಟು ಈಸಿ ರೆಸಿಪಿ ಇವತ್ತಿದು. ಓಕೆ, ಹಾಗಾದ್ರೆ ಜಟ್ಪಟ್ಟಾಗಿ ತಯಾರಾಗ್ತದೆ. ಹೌದು, ನೋಡೋಣ ಬ್ರೇಕ್ಫಾಸ್ಟ್ ರೆಸಿಪಿಯಾ ಅಥವಾ ಮಧ್ಯಾಹ್ನಕ್ಕ ನೋಡೋಣ. ಓಕೆ, ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಹಾಗಾದ್ರೆ ಈಗ ಫಸ್ಟ್ ಎಗ್ಗಿಂದ ಏನು ಮಾಡ್ತಾ ಇದ್ದೀರಿ? ಫಸ್ಟ್ ಎಗ್ಗಿಂದ ಚೀಸ್ ಬ್ರೆಡ್ ಆಮ್ಲೆಟ್. ಬ್ರೆಡ್ ಆಮ್ಲೆಟ್, ಅದು ಕೂಡ ಚೀಸ್ ವಿತ್ ಚೀಸ್. ಯಾಕಂದ್ರೆ ಬ್ರೆಡ್ ಆಮ್ಲೆಟ್ ನಾರ್ಮಲಿ ಸಾಮಾನ್ಯ ಎಲ್ಲರೂ ನಾವು ಮಾಡೋ ಅಂಥದ್ದೇ. ವಿತ್ ಚೀಸ್ ಮಕ್ಳಿಗೆ ಸ್ವಲ್ಪ ಟೇಸ್ಟ್ ಚೇಂಜ್, ಮಕ್ಳಿಗೆ ಅಂತಲ್ಲ, ಚೀಸ್ ಅಂದ್ಮೇಲೆ ಜಾಸ್ತಿ ಅಂತ ಹೇಳಿ. ಹಾಗೆ ಅದೊಂದು ಈವ್ನಿಂಗ್ ಸ್ನಾಕ್ಸ್ ಆಗುತ್ತೆ, ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಅದು ಸೊ ಅದನ್ನ ಬ್ರೇಕ್ಫಾಸ್ಟ್, ಈಸಿ ಬ್ರೇಕ್ಫಾಸ್ಟ್. ಸೊ ಟ್ರೈ ಮಾಡೋಣ. ಓಕೆ, ಫಸ್ಟ್ ನಾವೊಂದು ತವ ಇಟ್ಕೊಳ್ಳುವ ಸ್ಟಾರ್ಟಿಂಗ್. ಇನ್ನು ತವ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಫಸ್ಟ್ ನಾವು ಈ ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ ನಾವು ಸಪ್ರೇಟ್ ಫ್ರೈ ಮಾಡ್ಕೊಂಡಷ್ಟು ಅದರ ಟೇಸ್ಟ್ ಚೇಂಜ್ ಬರ್ತದೆ. ಇದು ನಾವು ನಾರ್ಮಲಿ ನಾವು ಹೀಗೆ ಒಟ್ಟಿಗೆ ಆಮ್ಲೆಟ್ ಜೊತೆಗೆ ನಾವು ಆ್ಯಡ್ ಮಾಡ್ತೀವಿ, ಬಟ್ ನಾವೊಂದು ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟ್ ಚೇಂಜ್ ಇರ್ತದೆ. ಸೊ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳುವ. ಸೊ ತುಪ್ಪ ಅಂತ ಹೇಳಿದರೆ KC ಅವರ ಶುದ್ಧ ಹಸುವಿನ ತುಪ್ಪ. ಒಳ್ಳೆ ಟೇಸ್ಟ್, ಅರೋಮಾ, ಕಲರ್ ನೋಡಿ, ಎಲ್ಲ ಗ್ರ್ಯಾನ್ಯೂಲ್ಸ್ ಆಗೂ ಬರುತ್ತೆ. ಹಾಕ್ಲಾ, ಇನ್ನೂ ಜಾಸ್ತಿ ಹಾಕ್ಲಾ? ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ KCಗೆ ಪ್ಯೂರ್ ಆ್ಯಂಡ್ ಫ್ರೆಶ್ ಅಂತ ಹೇಳಿ ಅವರು ಒಳ್ಳೆ ಆ್ಯಡ್ ಕೊಟ್ಟಿದ್ದಾರೆ, ಅಷ್ಟೇ ಟೇಸ್ಟ್ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹಾಕೊಳ್ಳುವ ಅಂತ ಹೇಳಿ. ಸಾಕಲ್ಲ? ಸಾಕು. ನಾನಿಲ್ಲಿ 4 ಪೀಸ್ ಬ್ರೆಡ್ ಒಬ್ಬರಿಗೆ ಆಗುವಷ್ಟು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಇಟ್ಕೊಳ್ಳುವ ಗ್ಯಾಸ್. ಸೊ ಆ್ಯಕ್ಚುಲಿ ತುಪ್ಪದಲ್ಲಿ ಹಾಗೆ ಫ್ರೈ ಮಾಡಿ ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿ. ಹೌದು, ಅದು ನಮಗೆ ತುಪ್ಪ ಅನ್ನೋದು ಆಪ್ಷನಲ್. ಬಟ್ KC ಅವ್ರದ್ದು ತುಪ್ಪ ಹೇಳುವಾಗ ಸ್ವಲ್ಪ ಚೂರು ನೋಡುವ, ನಮಗೂ ಅಷ್ಟೇ ಘಮ ಅಂತದೆ, ಚೂರು ಹಾಕೊಳ್ಳುವ. ಹೌದು, ಶುದ್ಧ ಆದ ಕೂಡಲೇ ಅದರ ಒಂದು ಅರೋಮಾ ಅದರಲ್ಲೇ ಗೊತ್ತಾಗ್ತದೆ. ಹೌದು. ಸೊ ಆ್ಯಕ್ಚುಲಿ ತುಂಬ ಹಸಿವಾದರೆ ಇಲ್ವಾ, ನಂಗೆ ಸಂಜೆ ಆಫೀಸಿಂದ ಬಿಟ್ಟು ಮನೆಗೆ ಹೋದ ಕೂಡಲೇ ಏನಾದರೂ ಸ್ವಲ್ಪ ಹಸಿವು ಅಂತ ಆದ ತಕ್ಷಣ ಇಮಿಡಿಯೇಟ್ ಒಂದು ನನಗೆ ಸ್ನ್ಯಾಕ್ ಅಂತ ಹೇಳಿದ್ರೆ ಈ ಥರ ಬ್ರೆಡ್ ಟೋಸ್ಟ್, ಅದು ಕೂಡ ಘೀ ಹಾಕಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬ್ರೆಡ್ ಟೋಸ್ಟ್ ಟೇಸ್ಟ್ ಆಲ್ರೆಡಿ ಹೀಗೆ ಮನೇಲಿ ಬ್ರೆಡ್ ನಮ್ಮ KC ಘೀ ಅಂತಂದೆಲ್ಲ ನಾವು ರೆಡಿ ಇದ್ರೆ ಖಾಲಿ ಪ್ಲೇನ್ ಬ್ರೆಡ್ ಹಾಕೊಂಡು ಅದನ್ನ ಟೇಸ್ಟ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಓಕೆ, 2 ಸೈಡ್ ಒಂದು ಬ್ರೌನ್ ಕಲರ್ ಬರಬೇಕು. ನೀವು ಹೇಳಿದಾಗೆ ಟೋಸ್ಟ್ ಒಂದು ಗರಿಯಾಗಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಆದಷ್ಟು ಸ್ಲಿಮ್ಮಲ್ಲಿ ನಾವು ಇದು ಮಾಡಬೇಕು, ಯಾಕಂದರೆ ಜೋರಿದ್ದಷ್ಟು ಬೇಗ ಬ್ಲ್ಯಾಕ್ ಕಲರ್ ಕಪ್ಪಾಗೋ ಚಾನ್ಸಸ್ ಜಾಸ್ತಿ. ಮೆಲ್ಲ ಇಟ್ಕೊಂಡ್ರೆ ಕ್ರಿಸ್ಪಿನೂ ಬರಬೇಕು, ನಮಗೆ ಕಲರು ಚೆನ್ನಾಗಿ ಬರಬೇಕು. ಹಾಗೆ KC ತುಪ್ಪ ಬ್ರೆಡ್ ಚೆನ್ನಾಗಿ ಕಾಂಬಿನೇಷನ್, ಕಲರ್ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಹೌದು, ಸರಿ. ಇದನ್ನೀಗ ಆಫ್ ಮಾಡ್ಕೊಳ್ಳುವ, ಒಂಚೂರು ಅದಕ್ಕೆ ಅಲ್ಲೇ ರೆಸ್ಟ್ ಕೊಡುವ. ಅದರಲ್ಲೇ ಇರಲಿ. ಓಕೆ, ಹಾಗೆ ನಾವೀಗ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳುವ. ಬ್ರೆಡ್ ಆಮ್ಲೆಟ್ ಅಂತ ಹೇಳುವಾಗ ನಾವು ಆಮ್ಲೆಟ್ ನಾರ್ಮಲಿ ಆಮ್ಲೆಟಿಗೆ ಏನೆಲ್ಲ ಬೇಕು
ಪ್ಲೇನು ಮಾಡ್ಕೊಳ್ಬೋದು, ಇಲ್ಲದೆ ನಮಗೆ ಟೇಸ್ಟ್ ಜಾಸ್ತಿ ಬೇಕು ಹೇಳುವಾಗ ಟೊಮೆಟೊ, ಮೆಣಸು, ಅದಕ್ಕೆ ಬೇಕಾದ ಸ್ಪೈಸಿ ಎಲ್ಲ ಮಸಾಲೆ ಎಲ್ಲ. ಆಕ್ಚುಲಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇದು ಇಷ್ಟು ಬಿದ್ರೆ ಅದು ಟೇಸ್ಟ್ ಬರ್ತದೆ. ಹಾಗೆ ಅದೀಗ ತಯಾರಿ ಮಾಡ್ಕೊಳ್ಳೋಣ. ಈಗ ಸಾಧಾರಣ ಆಮ್ಲೆಟಿಗೆ ನಾವು ಆದಷ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋದಷ್ಟು ಒಳ್ಳೆಯದು. ಯಾಕಂದರೆ ಅದು ಎಣ್ಣೆ ಜೊತೆಗೆ ಫ್ರೈಯೂ ಆಗುತ್ತೆ, ಬಾಯಿಗೂ ಸಿಗೋದಿಲ್ಲ ನಮಗೆ, ಟೇಸ್ಟ್ ಒಳ್ಳೆ ಬರ್ತದೆ. ಹಾಗೆ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೆಣಸು, ಹಸಿಮೆಣಸು, ಹೌದು. ಸ್ವಲ್ಪ ಹಳದಿ ಪೌಡರ್, ಅರಿಶಿನ ಪೌಡರ್ ಕಲರಿಗೆ ಸಹ, ಮತ್ತು ಈ ಮೊಟ್ಟೆದೊಂದು ಹೋಗ್ತದೆ. ಸ್ವಲ್ಪ ಮೆಣಸಿನ ಹುಡಿ, ಹಸಿಮೆಣಸು ಹಾಕಿದ್ರಿ, ಮತ್ತೆ ಇದೊಂದು ಮೆಣಸು ಚೂರು ಕಲರಿಗೋಸ್ಕರ, ಮತ್ತು ಟೇಸ್ಟ್ ಚೂರು ಚೇಂಜ್ ಬರ್ತದೆ ಅಂತ ಹೇಳಿ. ಮತ್ತು ನೀವಾಗಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪು, ಅದು ನಮ್ಮ ಟೇಸ್ಟಿಗೆ ಎಷ್ಟು ಬೇಕಾದ್ರೆ ಹಾಕೊಳ್ಬೋದು. ಸ್ವಲ್ಪ ಉಪ್ಪು. ಓಕೆ. ಇವಾಗ ಮೊಟ್ಟೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ತವಾ ಆವಾಗಿನಾಗೆ ಸ್ವಲ್ಪ ಸ್ಲಿಮ್ಮಲ್ಲಿ ಆನ್ ಮಾಡ್ಕೊಳ್ಳುವ. ಬ್ರೆಡ್ ಇರಲಿ ಈಗಿರಲಿ. ಈಗಿನ ಚೀಸ್ ಇದು ಮಾಡಲಿಕ್ಕಿದೆ, ನಮಗೆ ಆ್ಯಡ್ ಮಾಡಲಿಕ್ಕಿದೆ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋದು. ಓಕೆ, ಗ್ಯಾಸ್ ಆನ್. ಈಗ ಬ್ರೆಡ್ 4 ಸ್ಲೈಸಲ್ಲಿ ಇದೆ. ಚೀಸ್ ಹಾಕೊಳ್ಳೋಣ ನಾವು. ಸೊ ಈ ಚೀಸ್ ಸ್ಲೈಸಸ್ ಎಲ್ಲ ಇದ್ರೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಮೆಲ್ಲಗೆ ಮೆಲ್ಲ ತಿಂತಾರೆ. ಹೌದು. ಈಗ ನಮಗೀಗ ಸ್ಪೈಸಿ ಅಂತ ಹೇಳಿದ್ಮೇಲೆ ಪ್ಲೇನ್ ಚೀಸ್ ಬೇಡ, ನಾವೇನಾದರೂ ಅದಕ್ಕೆ ಸ್ವಲ್ಪ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನೀಗಿಲ್ಲಿ ನಮ್ಮದು ಇದು ಚಿಲ್ಲಿ ಫ್ಲೇಕ್ಸ್, ಸಾಧಾರಣ ಪಿಜ್ಜಾದಲ್ಲಿ ಅದರಲ್ಲಿ ನಮಗೆ ಪ್ಯಾಕೆಟ್ ಸಿಗ್ತಾ ಇರುತ್ತೆ. ಮನೆಯಲ್ಲಿರುವ ಯಾವುದೇ ಒಂದು ಗ್ರೈಂಡ್ ಮಾಡ್ಕೊಳ್ಬೋದು, ಇಲ್ಲದ್ರೆ ಸ್ಪೈಸಿ ಏನೇ ಒಂದು ಮಸಾಲೆ ಇದ್ದರೂ ಹಾಕೊಳ್ಬೋದು. ಆಗಲೇ ನಾವು ರೆಡಿ ಮಾಡ್ತಾ ಒಂದು ಸೈಡ್ ಅದು ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಮಾಡ್ಕೊಳ್ಳೋಣ. ಯಾಕಂದರೆ ಚೂರು ಅದು ಸ್ವಲ್ಪ ಮೆಲ್ಟಾಗಿ ಮಸಾಲೆ ಎಲ್ಲ ಒಳಗೆ ಎಳ್ಕೊಳ್ಳೋಷ್ಟು ಮಾತ್ರ, ಒಂದು ನಿಮಿಷದಷ್ಟು ಸಾಕು. ಈಗ ಇದನ್ನು ತೆಗೆದಿಟ್ಕೊಳ್ಳುವ. ಓಕೆ. ಇವಾಗ ಸ್ವಲ್ಪ ಆಯಿಲ್ ಏನಾದ್ರು ಹಾಕ್ಕೊಂಡು ನಾವು ಆಮ್ಲೆಟ್ ಮಾಡ್ಕೊಂಡ್ರೆ ಆಯಿತು. ಓಕೆ. ಸೊ ಹಾಗಾದರೆ ಈ ಒಂದು ಈ ಥರ ಬ್ರೆಡ್ ಟೋಸ್ಟ್ ಮಾಡಿ ಚೀಸ್ ಹಾಕಿ ಅದನ್ನು ಸಪ್ರೇಟ್ ಆಮೇಲೆ ಸಪ್ರೇಟ್ ಮಾಡೋದು. ಓಕೆ. ಸ್ಲೋಲಿ ಇಟ್ಕೊಳ್ಳುವ. ಈಗ ಸ್ವಲ್ಪ ಒಂದು ನಿಮಿಷ ಕಾದರೆ ಸಾಕದು. ಅಂದರೆ ಅಡಿಯ ಪದರ ಬೇಯಬೇಕು. ಹೌದು, ಅಡಿ ಸಹ ಬೇಯಬೇಕು, ಮೇಲೆ ಸಹ ಬೇಯಬೇಕು. ಯಾಕಂದರೆ ನಮಗೆ ಉಲ್ಟಾ ಹಾಕುವಾಗಿದ್ದು ಅಷ್ಟು ಅದು ಇದಕ್ಕೆ ತವಕ್ಕೆ ತಾಗೋದಿಲ್ಲ, ಯಾಕಂದರೆ ನಾವು ಅಡಿಯಿಂದನೇ ಬೇಯಿಸ್ಕೊಳ್ಬೇಕು. ಹಾಗೆ ಸ್ಲೋವಲ್ಲೇ ಒಂದು ನಿಮಿಷ ಬೇಕು. ಆ್ಯಕ್ಚುಲಿ ಇದರಲ್ಲೇ ಆಮ್ಲೆಟ್ ಬೇಗ ಆಗುತ್ತೆ, ಹಾಕಿದ ತಕ್ಷಣ ನಾವು ತಗೊಳ್ಬೋದು. ಇದು ಸ್ವಲ್ಪ ಅಡಿದು ಮೇಲೆದು ಎರಡು ಬೇಯಬೇಕಂತೇಳಿ ಹೀಗೂ ಮಾಡ್ಕೊಳ್ಬೋದು. ಇಲ್ಲದೆ ನಾವು ಅದರಲ್ಲಿ ಡಿಪ್ ಮಾಡಿ ಸಿಂಗಲ್ ಬೇಕಾದರೆ ಇಟ್ಕೊಳ್ಬೋದು. ಪ್ಲಸ್ ನಾವಿವತ್ತು ಮಾಡ್ತಿರೋ ರೆಸಿಪಿ ಬ್ರೆಡ್ ಆಮ್ಲೆಟ್ ಅಂತ ಹೇಳುವಾಗ ಚೂರು ಒಟ್ಟಿಗೆ ಇರಲಿ ಅಂತ ಹೇಳಿ. ಓಕೆ. ಬೆಳಗ್ಗೆ ಎಲ್ಲ ಬೇಗ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಹೌದು, ಮಧ್ಯಾಹ್ನದ ಅಡಿಗೆನೂ ಆಗಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಬೇಕು. ಹೌದು, ಆವಾಗ ತುಂಬ ಕಷ್ಟ. ತುಂಬ ಎಲಾಬ್ರೇಟೆಡ್ ಏನಾದರೂ ಮಾಡೋದಂತಂದಿದ್ರೆ ಹಾಗೆ ಅಂದರೆ ಕೆಲವೊಂದ್ಸರಿ ಲೇಸಿ ಡೇಸ್ಗೂ ಆಗುತ್ತೆ. ಹೌದು. ಸೊ ಜಟ್ಪಟ್, ಬಟ್ ಎಷ್ಟೇ ಲೇಸಿ ಡೇಸ್ ಆಗಿರಲಿ ಅಥವಾ ಜಟ್ಪಟ್ಟಾಗಿ ಮಾಡಿದರೂ ಕೂಡ ನ್ಯೂಟ್ರಿಷನ್ಗೆ ಕಮ್ಮಿ ಇಲ್ಲ. ಹೌದು, ಬಿಕಾಸ್ ಪ್ರೋಟೀನ್ ಭರಿತವಾದಂಥ ಒಂದು ಇದು ಎಗ್ ಆಮ್ಲೆಟ್ ಇದೆ. ಹೌದು. ಸೊ ಅದಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಚೀಸ್ ಬೇರೆ ಹಾಕ್ತಾ ಇದೆ. ಹೌದು. ಸೊ ಪ್ರೋಟೀನ್ ಮೇಲೆ ಪ್ರೋಟೀನ್ ಡಬಲ್ ಪ್ರೋಟೀನ್ ಸಿಗುತ್ತೆ. ಹೌದು.
ಸರಿ, ನಾವಿನ್ನು ಪ್ಲೇಟಿಗೆ ತಗೊಳ್ಳುವ. ಚೀಸ್ ಬ್ರೆಡ್ ಆಮ್ಲೆಟ್ ಇಸ್ ರೆಡಿ. ಓಕೆ, ಈಗ ನಾವೀಗೊಂದು ಚೆನ್ನಾಗೊಂದು ಅಲಂಕೃತವಾಗಿ ಸರ್ವ್ ಮಾಡ್ಕೊಳ್ಳುವಲ್ಲ. ಓಕೆ. ನಮಗೆ ಹೇಗೆ ಬೇಕು ಹಾಗೆ ಸಾಸಲ್ಲಿ ಒಂದು ಡೆಕೋರೇಷನ್ ಮಾಡ್ಕೊಳ್ಬೋದು. ಬೇಕಿದ್ರೆ ಸಾಸನ್ನು ಆಮೇಲೆ ಸಹ ಇಟ್ಕೊಂಡು ಸರ್ವ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ. ಬಿಸಿ ಬಿಸಿಯಾದ ಟೇಸ್ಟಿಯಾದ ಸ್ಪೈಸಿಯಾದ ಚೀಸ್ ಬ್ರೆಡ್ ಆಮ್ಲೆಟ್ ರೆಡಿ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗಾದ್ರೆ ಟೇಸ್ಟ್ ಬಗ್ಗೆ ಹೇಳಬೇಕು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ ಚೀಸ್ ಕಾಣ್ತಾ ಇದೆ ಇಲ್ಲಿ, ಚೀಸ್ ಲೇಯರ್ಸ್ ಸೂಪರ್ ಆಗಿ ಕಾಣ್ತಾ ಇದೆ. ಒಂದು ಫುಲ್ ಒಂದು ಬ್ರೆಡ್ ಪಾಕೆಟ್ ಥರ ಕಾಣ್ತಾ ಇದೆ. ಥ್ಯಾಂಕ್ ಯು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಟ್ಪಟ್ ಆಗುತ್ತೆ, ಹಾಗೆಯೇ ಟೇಸ್ಟಿ ಕೂಡ ಆಗಿರುತ್ತೆ. ಸೊ ಇದು ಚೀಸ್ ಬ್ರೆಡ್ ಆಮ್ಲೆಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚೀಸ್ ಬ್ರೆಡ್ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲಿಗೆ ತುಪ್ಪದಲ್ಲಿ ಬ್ರೆಡ್ ಅನ್ನು ಟೋಸ್ಟ್ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಗೆ ಹೆಚ್ಚಿದ ಹಸಿಮೆಣಸು, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ ಹೊಡೆದು ಕಲಸಿಕೊಳ್ಳಿ. ಆನಂತರ ಬ್ರೆಡ್ ತುಂಡಿನ ಮೇಲೆ ಚೀಸ್ ಸ್ಲೈಸ್ ಅನ್ನು ಇಟ್ಟು ಮೇಲಿನಿಂದ ನೂಡಲ್ಸ್ ಮಸಾಲ ಉದುರಿಸಿ ಕಾಯಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆಯ ದೋಸೆ ಹುಯ್ದು ಮೇಲಿನಿಂದ ತಯಾರಿಸಿಟ್ಟ ಬ್ರೆಡ್ ಅನ್ನು ಇಟ್ಟು ಎರಡು ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚೀಸ್ ಬ್ರೆಡ್ ಆಮ್ಲೆಟ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.